ತಾನು ಮಾತ್ರವಲ್ಲ, ತನ್ನ ಜೊತೆಗಿರೋರು ಚೆನ್ನಾಗಿರ್ಬೇಕು ಅನ್ನೋ ನಟರಲ್ಲಿ ಡಿ ಬಾಸ್ ಕೂಡ ಒಬ್ರು. ಅದೆಷ್ಟೋ ಹೊಸಬರ ಚಿತ್ರಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಅದೆಷ್ಟೋ ತೆರೆಮರೆಯ ಕಲಾವಿದರಿಗೆ ತನ್ನ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಡಿ ಬಾಸ್ ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರವಲ್ಲ, ಕೋಸ್ಟಲ್ ವುಡ್ ನಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಎಸ್, ಕರುನಾಡಲ್ಲಿ ಸ್ಯಾಂಡಲ್ವುಡ್ ಜೊತೆಗೆ ಕೋಸ್ಟಲ್ ವುಡ್ ಅಂದ್ರೆ ತುಳು ಚಿತ್ರರಂಗ ಕೂಡ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದೆ. ಹಾಗೆ ಚಂದನವನದ ಅದೆಷ್ಟೋ ನಟರು, ತಂತ್ರಜ್ಞರು ತುಳು ಚಿತ್ರರಂಗದಲ್ಲಿ ಕಾಣಿಸ್ಕೋತಿದ್ದಾರೆ. ಬರೀ ಚಂದನವನ ಮಾತ್ರವಲ್ಲ, ಬಾಲಿವುಡ್ ಸೇರಿದಂತೆ ಅಕ್ಕಪಕ್ಕದ ಚಿತ್ರರಂಗದ ತಂತ್ರಜ್ಞರು, ಕಲಾವಿದರು ತುಳು ಚಿತ್ರರಂಗಕ್ಕೆ ಹಾಗೆ ಬಂದು ಹೀಗೆ ಹೋಗ್ತಿದ್ದಾರೆ. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಬಾಸ್ ಕೂಡ ತುಳು ಚಿತ್ರರಂಗಕ್ಕೆ ಚಿರಪರಿಚಿತರೆ. ತುಳು ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅತೀವ ಪ್ರೀತಿ ಹೊಂದಿರೋ ಡಿ ಬಾಸ್ ತುಳು ಚಿತ್ರವೊಂದಕ್ಕೆ ಕ್ಲಾಪ್ ಕೂಡ ಮಾಡಿದ್ರು ಅನ್ನೋದು ನಿಮ್ಗೊತ್ತಾ? ಎಸ್, ಅದು ಮೇ 2, 2014. ಅಂದು ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ತೆರೆಕಂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಚಿತ್ರಕ್ಕೆ ಡಿ ಬಾಸ್ ಮಂಗಳೂರಿಗೆ ಬಂದು ಕ್ಲಾಪ್ ಮಾಡಿದ್ರು. ಡಿ ಬಾಸ್ ಚಾಲನೆ ನೀಡಿರುವ 50ನೇ ತುಳು ಚಿತ್ರ ಮಂಗಳೂರಿನ ಜ್ಯೋತಿ ಮೇನ್ ಥಿಯೇಟರ್ ಸೇರಿದಂತೆ ತುಳುನಾಡಿನಾದ್ಯಂತ ನಾನಾ ಚಿತ್ರಮಂದಿರಗಳಲ್ಲಿ ತೆರೆಕಂಡಿತ್ತು. ಈ ಚಿತ್ರದ ಒಂದು ಪಾತ್ರದಲ್ಲಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಅಭಿನಯಿಸಿದ್ದು ವಿಶೇಷವಾಗಿತ್ತು. ಇದಾದ ಬಳಿಕ ಡಿ ಬಾಸ್ ಕೋಸ್ಟಲ್ ವುಡ್ಗೆ ಎಂಟ್ರಿ ಕೊಟ್ಟಿದ್ದು 2018ರಲ್ಲಿ. ಎಸ್, ಅದು ಜೂನ್ 22, 2018. ಕೋಸ್ಟಲ್ ವುಡ್ ನ ಬಹುನಿರೀಕ್ಷಿತ ಚಿತ್ರ ಅಮ್ಮೇರ್ ಪೊಲೀಸ ತೆರೆ ಕಂಡಿತ್ತು. ಸುರೇಶ್ ಶೆಟ್ಟಿ ನಿರ್ದೇಶನದ ಚಿತ್ರ ಅಂದ್ರೆ ಅದರ ಗತ್ತೆ ಬೇರೆ. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ಸಿರಿರಸಿಕರಿಗೆ ನೀಡಿದ್ದ ಶೆಟ್ರ ಚಿತ್ರದ ಕಳೆಯನ್ನು ಹಿಮ್ಮಡಿ ಮಾಡಲು ಚಿತ್ರಕ್ಕೆ ಸಾಥ್ ಕೊಟ್ಟಿದ್ರು ಡಿ ಬಾಸ್. ಮಂಗಳೂರಿನ ಖಾಸಗಿ ಹೋಟೆಲ್ಗೆ ಆಗಮಿಸಿದ ಚಾಲೆಂಜಿಂಗ್ ಸ್ಟಾರ್ ಅಮ್ಮೇರ್ ಪೊಲೀಸ ಚಿತ್ರದ ಆಡಿಯೋವನ್ನು ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭಾಶಯ ಕೋರಿದ್ರು. ಆ ಬಳಿಕ ಜೂನ್ 22, 2018ರಂದು ಮಂಗಳೂರಿನ ಜ್ಯೋತಿ ಮೇನ್ ಥಿಯೇಟರ್ ಸೇರಿದಂತೆ ತುಳುನಾಡಿನಾದ್ಯಂತ ತೆರೆಗೆ ಅಪ್ಪಳಿಸಿತ್ತು. ಇವೆರಡು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಹೀಗೆ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಅದು ತುಳು ಚಿತ್ರರಂಗದ ಜೊತೆಗೆ ಡಿ ಬಾಸ್ಗೆ ಇರುವ ನಂಟು ಆಗಿರ್ಬೋದು, ಹಾಗೆ ತುಳು ಕಲಾವಿದರ ಜೊತೆಗಿನ ಒಡನಾಟ ಆಗಿರ್ಬೋದು. ಇವೆಲ್ಲವನ್ನು ಮುಂದಿನ ಎಪಿಸೋಡ್ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.